ಕುಂದಾಪುರದ ಚರ್ಚ್ ರಸ್ತೆಯ ಕೋಡಿ ಸೇತುವೆ ಬಳಿ ಸ್ಕೂಟಿ ನಿಲ್ಲಿಸಿ ವಿವಾಹಿತ 2 ಮಕ್ಕಳ ತಾಯಿ ಹೀನಾ ಕೌಸರ್ ಬೆಳ್ಳಂಬೆಳಗ್ಗೆ ನಾಪತ್ತೆಯಾಗಿದ್ದಂತಹ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ವಡೆರ ಹೋಬಳಿ ಗ್ರಾಮದ ವಿಠಲವಾಡಿಯ ನಿವಾಸಿ ಹೀನಾ ಕೌಸರ್ 32 ವರ್ಷದ ಹೀನಾ ಆಕೆಯ ಸ್ಕೂಟಿಯನ್ನ ಸೇತುವೆಯ ಮೇಲಿಟ್ಟು ನದಿಗೆ ಹಾರಿರಬಹುದು ಎಂಬ ಶಂಕೆ ವ್ಯಕ್ತವಾಗಿತ್ತು. ಸ್ಕೂಟಿಯಲ್ಲಿ ಡೆತ್ ನೋಟ್ ಕೂಡ ಪತ್ತೆಯಾಗಿತ್ತು. ಅಲ್ಲದೆ ಆಕೆಯ ಚಪ್ಪಲಿ ಕೂಡ ಸೇತುವೆಯಲ್ಲಿ ಪತ್ತೆಯಾಗಿತ್ತು. ಸೋಮವಾರ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಕುಂದಾಪುರ ಪೊಲೀಸರ ನೇತೃತ್ವದ ಅಗ್ನಿಶಾಮಕ ದಳವು ಕೂಡ ಸಿಬ್ಬಂದಿಗಳು ನದಿಯಲ್ಲಿ ದೋಣಿಯ ಮೂಲಕ ಹುಡುಕಾಟ ಕಾರ್ಯಾಚರಣೆ ನಡೆದಿತ್ತು. ಅಂದಹಾಗೆ ಅವಳು ಹೀನಾ ಕೌಸರ್ ಉಡುಪಿ ಮೂಲದವಳು, ಗಂಡ ವಿದೇಶದಲ್ಲಿದ್ದಾರೆ. 3 ಹಾಗೂ 1ನೇ ತರಗತಿ ಕಲಿತಾ ಇರುವಂತಹ 2 ಪುಟ್ಟ ಮಕ್ಕಳಿದ್ದಾರೆ. ಈ ಹಿಂದೆ ಎಂಪಿ ರಸ್ತೆಯಲ್ಲಿ ಬಾಡಿಗೆ ಮನೆಯಲ್ಲಿರುವಂತಹ ಅಬಿದಾ ಎಂಬ ಬಹು ಚರ್ಚಿತ ಮಹಿಳೆಯ ಸಂಪರ್ಕಕ್ಕೆ ಬಂದಂತಹ ಈ ಹೀನಾ ಕೌಸರ್ ಅವಳೊಂದಿಗೆ ನಡೆಸಿದಂತಹ ಹಣಕಾಸಿನ ವ್ಯವಹಾರದಲ್ಲಿ ಇಬ್ಬರ ಜಟಾಪಟಿ ಠಾಣೆಯ ಮೆಟ್ಟಿಲಿನ ತನಕವೂ ಕೂಡ ತಲುಪಿತ್ತು. ಇನ್ನೊಂದೆಡೆ ಸಾಹಿಲ್ ಎಂಬ ವಿವಾಹಿತ ಕೂಡ ಈ ಪ್ರಕರಣದಲ್ಲಿ ಸದ್ದು ಮಾಡ್ತಾ ಇದ್ದಾನೆ. ಹೆಮ್ಮಾಡಿ ಮೂಲದ ಇವನಿಗೆ ಕುಂದಾಪುರದಲ್ಲಿ ಬಿರಿಯಾನಿ ಹೋಟೆಲ್ ಇದ್ದು ಮದುವೆಯಾಗಿ ಪುಟ್ಟ 2 ಮಕ್ಕಳಿದ್ದಾರೆ. ಅದ್ಯಾವುದೋ ಗಳಿಗೆಯಲ್ಲಿ ಹೀನಾಳ ಪರಿಚಯವಾಗಿ ಇಬ್ಬರಿಗೂ ಲವ್ ಶುರುವಾಯ್ತಂತೆ. ಇಬ್ಬರ ಲವ್ವಿ ಸಾಹಿಲ್ ಮನೆ ತನಕವೂ ಕೂಡ ಕೇಳಿ ಬಂದು 2 ಕುಟುಂಬಗಳಲ್ಲೂ ಕೂಡ ಗಲಾಟೆ ನಡೆದು ಹಿರಿಯರ ಬುದ್ಧಿವಾದದಲ್ಲಿ ತೆರೆಮರೆಯ ಸಂಧಾನವಾಗಿತ್ತು. ಇನ್ನು ಸ್ಥಳೀಯರು ಹೇಳುವ ಪ್ರಕಾರ ಸೋಮವಾರ ತಡರಾತ್ರಿ ಹೀನಾ ಹಾಗೂ ಸಾಹಿಲ್ ಇಬ್ಬರೂ ಕೂಡ ಇದೇ ಕೋಡಿ ಸೇತುವೆ ಮೇಲೆ ಗೋಚರಿಸಿದ್ದಾರೆ ಎಂಬ ಮಾಹಿತಿ ಕೂಡ ಇದ್ದು, ತನ್ನ ಮನೆ ಬಿಡುವ ಮುನ್ನ ಬೊಗಸೆ ತುಂಬುವಷ್ಟು ಚಿನ್ನವನ್ನ ಸಾಹಿಲ್ ತೆಗೆದುಕೊಂಡು ಬಂದರೆ ತನ್ನ ಮಗಳಿನ ಕತ್ತಿನಲ್ಲಿದ್ದ ಚಿನ್ನದ ಸರವನ್ನ ಹೀನಾ ಕೌಸರ್ ಎತ್ತಾಕಿಕೊಂಡು ಬಂದಿದ್ದಾಳಂತೆ. ಇಬ್ಬರು ತಮ್ಮ ಸ್ಕೂಟರ್ಗಳ ಮೇಲೆ ಕೋಡಿ ಸೇತುವೆ ಬಳಿ ಬಂದಿದ್ದಾರೆ. ಇಲ್ಲಿ ಹೀನಾ ತನ್ನ ಸ್ಕೂಟಿಯಲ್ಲಿ ಡೆತ್ ನೋಟ್ ಇರಿಸಿ ಹೊಳೆಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಂತೆ ಸೀನ್ ಕ್ರಿಯೇಟ್ ಮಾಡಿದ್ದಾಳಾ ಅನ್ನುವಂತಹ ಪ್ರಶ್ನೆ. ಅಚ್ಚರಿ ಎಂಬಂತೆ ಮಧ್ಯಾಹ್ನದ ವೇಳೆ ಸಾಹಿಲ್ ನಾಪತ್ತೆಯಾಗಿರುವ ಸುದ್ದಿ ಅವನ ಮನೆಯಿಂದ ಬಂದಿದೆ. ಕುಂದಾಪುರ ಲೊಕೇಶನ್ ತೋರಿಸುವಂತಹ ಇಬ್ಬರ ಮೊಬೈಲ್ಗಳು ಕೂಡ ಸ್ವಿಚ್ ಆಫ್ ಆಗಿದ್ದು. ಅಂದಹಾಗೆ ಹೀನಾ ಬೆಳಗಿನ ಜಾವ ಹೊಳೆಗೆ ಹಾರಿದ್ದಾಳೆಂದು ಊಹಿಸಲಾದ ಸಮಯ ನದಿಯಲ್ಲಿ ಇಳಿತವಿದ್ದು ಮೊಣಕಾಲಷ್ಟು ನೀರಿದ್ದಿರಬಹುದು ಎಂದು ಅದೇ ಸಮಯ ಸೇತುವೆ ಬಳಿ ಬಲೆ ಹಾಕುವ ಮೀನುಗಾರರು ತಮ್ಮ ಕಣ್ಣಿಗೆ ಬೀಳದೆ ನದಿಗೆ ಹಾರಿರುವ ಹೀನಾಳ ಬಗ್ಗೆ ಹೇಳ್ತಾರೆ. ಇಷ್ಟಾಗಿಯೂ ನದಿಯಲ್ಲಿ ಗೋಚರಿಸಿದ ಹೀನಾಳಿಗಾಗಿ ಪೊಲೀಸರು ಅಗ್ನಿಶಾಮಕ ದಳ ದಿನವಿಡೀ ಶ್ರಮಪಟ್ಟು ಜಾಲಾಡಿದೆ. ಅಬಿದಾ ಎಂಬ ಸ್ವಜಾತಿಯ ಖತರ್ನಾಕ್ ಮಹಿಳೆ ತನಗೆ ಬ್ಯಾಂಕ್ನಿಂದ ಚಿನ್ನ ಬಿಡಿಸಿಕೊಡುವಂತೆ ಹಣಕ್ಕಾಗಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದು, ನನ್ನ ಕೆಲವು ಖಾಸಗಿ ವಿಡಿಯೋಗಳು ಆಕೆಯ ಬಳಿ ಇದೆ, ಅದನ್ನ ಅವಳು ವಿದೇಶದಲ್ಲಿರುವ ನನ್ನ ಗಂಡನಿಗೆ ಸೆಂಡ್ ಮಾಡಿದ್ದಾಳೆ, ಇದರಿಂದ ಬೇರೆ ದಾರಿ ಇಲ್ಲದೆ ಸಾವನ್ನ ಅಪ್ಪಿಕೊಳ್ಳುತ್ತಿದ್ದೇನೆ ಎಂಬ ಅರ್ಥದಲ್ಲಿರುವ ಸೂಸೈಡ್ ಡೆತ್ ನೋಟ್ ಓದ್ತಲೇ ಪೊಲೀಸರು ಬೆಚ್ಚಿ ಬಿದ್ದಿದ್ರು. ಇನ್ನು ಅಗ್ನಿಶಾಮಕ ದಳದೊಂದಿಗೆ ಜಂಟಿಯಾಗಿ ಫೀಲ್ಡಿಗೆ ಇಳಿದು ಬಿಟ್ಟಿದ್ರು. ಆದರೆ ಸಂಜೆ ತನಕ ಇಡೀ ನದಿಯನ್ನ ಜಾಲಾಡಿದ್ರು ಕೂಡ ಆಕೆಯ ಸುಳಿವು ಲಭ್ಯವಾಗಲೇ ಇಲ್ಲ. ಪೊಲೀಸರು ಹುಡುಕಾಟ ಸ್ಥಗಿತಗೊಳಿಸಬೇಕಾಯಿತು. ಆದರೆ ಅಷ್ಟರಲ್ಲಾಗಲೇ ಅವಳ ಪ್ರಿಯಕರ ಎನ್ನಲಾಗಿರುವಂತಹ ಹೆಮ್ಮಾಡಿ ಮೂಲದ ಸಾಹಿಲ್ ಎಂಬ ಯುವಕನು ಕೂಡ ನಾಪತ್ತೆಯಾಗಿ ಈ ಪ್ರಕರಣ ಮತ್ತೊಂದು ವಿಭಿನ್ನ ತಿರುವು ಪಡೆದುಕೊಂಡಿದ್ದು, ಸದ್ಯಕ್ಕೆ ಹೀನಾ ಕೌಸರ್ ಸ್ಟೋರಿಯ ಕ್ಲೈಮ್ಯಾಕ್ಸ್ ಭಾರೀ ನಿಗೂಢತೆ ಸೃಷ್ಟಿಸಿದೆ.